ಶಾಪಿಂಗ್ ಮಾಲ್ನ ಇನಾಗ್ರೇಷನ್ಗೆ ಕಾರ್ಯಕ್ರಮಕ್ಕೆ ಬಂದಾಗ ಏನು ಮಾತಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ನನಗೆ 1982ನೇ ಇಸ್ವಿಯ ನೆನಪು ಬಂತು. 82ನೇ ಇಸ್ವಿನ ನಂತರ ನನಗೂ ಪುತ್ತೂರಿಗೂ ಭಾಳ ಹತ್ತಿರ ಸಂಬಂಧ. ಯಾಕೆಂದರೆ ನಾವು ಯಕ್ಷಗಾನಕ್ಕೆ ಪ್ರತಿ ವರ್ಷ ಏಪ್ರಿಲ್ 16-17ಕ್ಕೆ ನಮ್ಮ ಟೆಂಟಿನ ಆಟ ಇಲ್ಲಿ ನಡೀತಿತ್ತು. ಆವಾಗ ನೋಡಿದ ಪುತ್ತೂರಿಗೂ ಹೀಗೆ ನೋಡುವಂಥ ಪುತ್ತೂರಿಗೆ ರಾತ್ರಿ ಹಗಲು ಅಂತ ಹೇಳೋದಲ್ಲ, ಅಷ್ಟು ಬೆಳೆದಿದೆ. ಪುತ್ತೂರಿನ ವ್ಯವಹಾರಸ್ಥರು ಭಾರಿ ಸೌಹಾರ್ದತೆಯಿಂದ ಭಾರಿ ಊರನ್ನು ಬೆಳೆಸಿದ್ದಾರೆ. ಇಲ್ಲಿ ಆಸ್ಪತ್ರೆಗಳಾಗ್ಬೋದು, ಶಾಪಿಂಗ್ ಕಾಂಪ್ಲೆಕ್ಸ್ಗಳಾಗ್ಬೋದು. 92ನೇ ಇಸ್ವಿಯಲ್ಲಿ ನಾವು ಮಂಜುಶ್ರೀ ಕಾಂಪ್ಲೆಕ್ಸನ್ನು ನಮ್ಮ ಬಸದಿಯ ಪಕ್ಕದಲ್ಲಿ ನಾವು ಕಟ್ಟಿ ಬಾಡಿಗೆಗೆ ಕೊಟ್ಟಿದ್ದೇವೆ. ಅಂದರೆ ಆಗ ಸಹ ನಾವು ಇಲ್ಲಿ ವ್ಯಾಪಾರಕ್ಕೆ ವ್ಯವಸ್ಥೆಗೆ ಅವಕಾಶ ಇದೆ ಅಂತ ಪೊಟೆನ್ಷಿಯಲ್ ಇದೆ ಅಂತ ಹೇಳಿ ನಾನೇ ಅದನ್ನು ಉಸ್ತುವಾರಿ ತಗೊಂಡದ್ದು. ಆ ನಂತರದ ಮತ್ತೆ ಪುತ್ತೂರಿಗೆ ಬರ್ತಾ ಇದ್ವಿ. ಈಗ ಅಫ್ಕೋರ್ಸ್ ಟೆಂಟಿನ ಆಟ ಇದು ಕಾಲಮಿತಿ ಆದದ್ರಿಂದ ಈಗ ನಮಗೆ ಪುತ್ತೂರಿಗೆ ಬರುವಂಥ ಅವಕಾಶ ಕಡಿಮೆ. ಆದರೆ ಪುತ್ತೂರು ಭಾರಿ ಒಂದು ಪೊಟೆನ್ಷಿಯಲ್ ಇದ್ದ ಜಾಗ. ಅದನ್ನು ಸರಿಯಾಗಿ ನಮ್ಮ ಬಲರಾಮಾಚಾರ್ಯರು ಮತ್ತು ಅವರ ಮಕ್ಕಳು ಇಲ್ಲಿ ಬಂಡವಾಳ ಹಾಕಿ ಅದನ್ನು ಇಲ್ಲಿ ಒಂದು ಪುತ್ತೂರಿನಲ್ಲಿ ಒಂದು ನೆನಪು ಇಡುವಂಥ ಒಂದು ಜಾಗ ಆಗಬೇಕು ಅಂಥೇಳಿ ಈ ಸಂಸ್ಥೆಯನ್ನು ಕಟ್ಟಿದ್ದಾರೆ. ನಾವು ಒಳಗೆ ಹೋಗಿ ಬಂದೆವು. ಇದು ಶಾಪಿಂಗ್ ಮಾಡೋ ಸಮಯ, ಮಾತಾಡೋ ಸಮಯ ಅಲ್ಲ. ಎಲ್ಲರೂ ಕ್ರೆಡಿಟ್ ಕಾರ್ಡು ದುಡ್ಡುಗಳನ್ನು ತಗೊಂಡು ಬಂದಿದ್ದೀರಿ ಖರ್ಚು ಮಾಡಬೇಕು ಅಂತೇಳಿ. ಏನೋ ಸಿನಿಮಾ ನೋಡಬೇಕು, ಇವತ್ತು ದುಡ್ಡು ಕೊಡಬೇಕು ಅಂಥೇಳಿ ಮಕ್ಕಳೆಲ್ಲ ಕಾಯ್ತಿದ್ದಾರೆ ಆಡಬೇಕು ಅಂತ ಹೇಳಿ. ಆದ್ದರಿಂದ ನಾವು ಹೆಚ್ಚು ಮಾತಾಡದೆ ಈ ಒಂದು ಮಾಲನ್ನು ಸುಂದರವಾಗಿ ಕಟ್ಟಿದ್ದೀರಿ. ತುಂಬ ವಿನ್ಯಾಸ ಚೆನ್ನಾಗಿ ಬಂದಿದೆ. ಪಾರ್ಕಿಂಗ್ ಬೇಕಾದಷ್ಟು ವ್ಯವಸ್ಥೆ ಇದೆ. ಪ್ರತಿಯೊಂದು ಕಡೆ ಎಲ್ಲ ಸಮಸ್ಯೆ ಬರೋದು ನಿಮಗೆಲ್ಲ ಗೊತ್ತಿದೆ. 1996ನೇ ಇಸ್ವಿಯಲ್ಲಿ ನಾನೊಂದು ವಿದೇಶಕ್ಕೆ ಹೋಗಿದ್ದೆ. ಆವಾಗ ಅಲ್ಲಿಯ ಸಣ್ಣ ಅಂಗಡಿಯವರು ಒಂಥರ ದುಃಖದಲ್ಲಿದ್ದರು. ಯಾಕೆಂದರೆ ಈ ಮಾಲ್ಗಳು ಬಂದರೆ ನಮಗೆ ವ್ಯಾಪಾರ ಇಲ್ಲ ಅಂಥೇಳಿ. ಆದರೆ ನಮ್ಮ ದೇಶದಲ್ಲಿ ಆ ಸಮಸ್ಯೆ ಬಂದಿಲ್ಲ. ಯಾಕೆಂದರೆ ಬ್ರ್ಯಾಂಡೆಡ್ ಇದ್ದವರು ಆ ಮಾಲಿಗೆ ಹೋಗ್ತಾರೆ, ಇಲ್ಲಾಂದರೆ ಬೇರೆ ಬೇರೆ ಅಂಗಡಿಗೆ ಹೋಗ್ತಾರೆ. ಆದರೆ ಒಂದು ಏನಾಗುತ್ತೆ, ಒಳಗೆ ಬಂದರೆ ಒಂದೇ ರೂಫಿನ ಅಡಿಯಲ್ಲಿ ಎಲ್ಲವೂ ನೋಡಲಿಕ್ಕೆ ಸಿಗುತ್ತೆ ಮತ್ತು ಪರ್ಚೇಸ್ ಮಾಡಲಿಕ್ಕೂ ಸಿಗುತ್ತೆ ಅಂತ ಹೇಳುವಂಥ ವಿಷಯದಲ್ಲಿ ಮಾಲ್ ಒಳ್ಳೆಯದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದನ್ನು ನನ್ನ ಕರೆದು ಈ ಒಂದು ನನ್ನ ಮೇಲೆ ಗೌರವದಲ್ಲಿ ನಾನು ಬಲರಾಮಾಚಾರ್ಯರು ನಾವೆಲ್ಲ ಸಮಕಾಲೀನರು. ಅವರ ತಂದೆಯವರನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ಳೇಬೇಕು. ಅವರು ಬಹಳ ದೂರದೃಷ್ಟಿ ಉಳ್ಳವರು. ಬಡವರಿಗೆ ಮತ್ತು ಎಲ್ರಿಗೂ ಭಾಳ ಸಹಾಯ ಮಾಡ್ತಾಯಿದ್ರು. ಅವರಿಗೆ ಹೆಚ್ಚು ಎದುರು ಬಂದು ಸಹಾಯ ಮಾಡುವಂಥದ್ದಿಲ್ಲ, ಹೆಸರು ಬೇಡ, ಆದರೆ ಬಡವರಿಗೆ ಸಹಾಯ ಮಾಡಬೇಕು ಅಂತ ಹೇಳುವಂಥದ್ದು ಅವರಲ್ಲಿ ಜಿಯಾಲಾಚಾರ ಹತ್ರ ಇತ್ತು. ಆ ಸಂಸ್ಥೆಯನ್ನು ಬೆಳೆಸಿ ಅದನ್ನು ಮಕ್ಕಳು ಮತ್ತು ಮೊಮ್ಮಕ್ಕಳು ಬೆಳೆಸ್ತಾ ಇದ್ದಾರೆ. ಅದು ಭಾಳ ಚೆನ್ನಾಗಿ ಆಗಲಿ ಅಂತ ಹೇಳ್ತಾ, ನನಗೆ ಈ ಅವಕಾಶ ಮಾಡಿಕೊಟ್ಟ ಬಲರಾಮಾಚಾರ್ಯರು ಮತ್ತು ಕುಟುಂಬಸ್ಥರಿಗೆ ನನ್ನ ವೈಯಕ್ತಿಕ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.